ಹಾಂ, ಇಂದ್ರಜಿತ್ ಲಂಕೇಶ್ ಅವರು ನೆನ್ನೆ ಒಂದು ಆರೋಪ ಮಾಡಿದ್ರು, ಇವತ್ತೊಂದು 2-3 ಆರೋಪ ಮಾಡಿದ್ರು. ಇಂದ್ರಜಿತ್ ಲಂಕೇಶ್ ಅವರೇ, ನೇರವಾಗಿ ನಿಮಗೇನೆ ಕ್ವಶನ್ನು. 3 ಬಿಟ್ಟವರು ಯಾರು ಸರ್? 3 ಬಿಟ್ಟವರು 175 ರೂಪಾಯಿ ಸ್ಯಾಲ್ರಿಯಿಂದ ಇವತ್ತು 7 ಕೋಟಿ ತಗೊಂತಿರೋರು, ಅಷ್ಟು ಕಷ್ಟಪಟ್ಟು ಅಷ್ಟು ಮೇಲೆ ಬಂದಿರೋರು ನಿಮಗೆ 3 ಬಿಟ್ಟಿರೋರಾ? ಓಕೆ ಸರ್, ಆಯಿತು. ಕೊಚ್ಚೆಗೆ ಕಲ್ಲು ಹಾಕಿ ಎಗರಿಸ್ಕೊಳ್ಳೋದು ಯಾಕೆ ಅಂತ ಮಾತಾಡ್ತೀರಾ. ಯಾರು ಸರ್ ಕೊಚ್ಚೆ? ಇಂದ್ರಜಿತ್ ಅವರೇ, ಯಾರು ಕೊಚ್ಚೆ? ಕೊಚ್ಚೆ 3 ಬಿಟ್ಟವರು. ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಹಂಗೆ ಆನೆಸ್ಟಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಬಡವ್ರ ಪರ, ಸಾಮಾನ್ಯರ ಪರ ನಾನು ಧ್ವನಿ ಎತ್ತಿದ್ದೀನಿ ಏನ್ರಿ. ಎಲ್ಲಿ ಸರ್? ಯಾವತ್ತು ಯಾರಿಗಾನ 1 ರೂಪಾಯಿ ಕೊಟ್ಟಿರೋದು ತೋರಿಸಿ ಸರ್, ಸಾಕ್ಷಿ ಸಮೇತ. ನೀವು ಸಹಾಯ ಮಾಡಿದ್ದೀವಿ, ನಾವು ಇಂಥವ್ರಿಗೆ ಇಷ್ಟು ದಾನ ಮಾಡಿದ್ದೀವಿ, ನಮ್ಮ ಕಡೆಯವ್ರು ಯಾರೋ ಇಂಥವ್ರಿಗೆ ಒಂದಿಷ್ಟು ಕೊಟ್ಟಿದ್ದಾರೆ, ತೋರಿಸಿ ಸರ್. ಆನೆಸ್ಟಾಗಿ ಕೆಲಸ ಮಾಡೋದು ಅಂತಂದರೆ ನಿಮ್ಮ ಪ್ರಕಾರ ಏನು ಸರ್? ಆಯಿತು ಸರ್. ಇವಾಗ ಕಲ್ಲಿಗೆ ಅದೇನು ಕೊಚ್ಚೆ ಕಲ್ಲು ಹಾಕೋದು, 3 ಬಿಟ್ಟವರು ಅಂತೇನೋ ಮಾತಾಡಿದ್ರಲ್ಲ, ತಿಳ್ಕೊಳ್ಳಿ ಸರ್. ಇಂದ್ರಜಿತ್ ಸರ್, 1 ವರ್ಷಕ್ಕೆ ನಮ್ಮ ಬಾಸು 2.5 ಇಂದ 3 ಕೋಟಿ ಓದೋ ಮಕ್ಕಳ ಹತ್ರ ಹಿಡ್ಕೊಂಡು ಬೆಳೆದು ಮೆಡಿಕಲ್ ಸ್ಟೂಡೆಂಟ್ ಓದೋ ಮಕ್ಕಳವರೆಗೂ ಸಹಾಯ ಮಾಡ್ತಾರೆ ಸರ್. ಅವರು 3 ಬಿಟ್ಟವರ ಸರ್? ಅವರು ಕೊಚ್ಚೆನಾ ಸರ್? ಒಂದು ಬರ್ಡೇಗೆ ಸುಮಾರು ಅಭಿಮಾನಿಗಳು ಕೇಕು, ಹೂವು ಅಂತೆ, ಮತ್ತೊಂದಂತೆ, ಮಗದೊಂದಂತೆ ತಂದು ವೇಸ್ಟ್ ಮಾಡೋದು ಬಿಟ್ಟು, ನೀವು ದವಸ ಧಾನ್ಯಗಳು ತಂದು ಒಂದು ಅನಾಥಾಶ್ರಮಕ್ಕೋ ಒಂದು ವೃದ್ಧಾಶ್ರಮಕ್ಕೋ ಕೊಡೋಣ ಅಂತೇಳ್ಬಿಟ್ಟು 60 ಟನ್ನು ಸರ್ ಲಾಸ್ಟ್ 2 ಇಯರಲ್ಲಿ ಅವರು ಅಭಿಮಾನಿಗಳ ಕಡೆಯಿಂದ ಕಲೆಕ್ಟ್ ಆಗಿದ್ದು ಮಾತ್ರ ಸರ್. ಅದನ್ನೂ ಬಿಟ್ಟು ನಮ್ಮ ತುಮಕೂರು ಸ್ವಾಮೀಜಿ ಆಶ್ರಮಕ್ಕೆ, ಸಿದ್ಧಗಂಗಾ ಮಠಕ್ಕೆ ವರ್ಷನೂ ಇಷ್ಟು ಅಂತೇಳ್ಬಿಟ್ಟು ಟನ್ಗಟ್ಟಲೆ ದವಸ ಧಾನ್ಯ ಸಹಾಯ ಮಾಡ್ತಾವ್ರೆ ಸರ್. ಇದ ಸರ್ 3 ಬಿಟ್ಟವ್ರು ಮಾಡೋ ಕೆಲಸ? ಹಂಗಾದ್ರೆ ನಿಮ್ಮ ಪ್ರಕಾರ ಇಂಥವರ ಸರ್? ನಿಮ್ಮದು ಬಾಯ ಕೊಳಚೆ ಚರಂಡಿನ ಸರ್ ನಿಮ್ಮದು? ಕೊಳಚೆ ಚರಂಡಿ ಆದರೂ ಪರವಾಗಿಲ್ಲ ಸರ್, ಅವಾಗ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಮೆಡಿಸಿನ್ಗಳು, ಬ್ಲೀಚಿಂಗ್ ಪೌಡ್ರು ಹಾಕಿದ್ರೆ ಕ್ಲೀನ್ ಆಗುತ್ತೆ ಸರ್. ನಿಮ್ಮ ಬಾಯಿಗೆ ಅದೇನು ಹಾಕಬೇಕೋ ಗೊತ್ತಿಲ್ಲ ಸರ್ ನಮಗೆ. ಆಯಿತು ಸರ್, ಎಲ್ಲನೂ ನೀವು ಪರ್ಫೆಕ್ಟು ಲೀಗಲ್ಲಾಗಿ ಹೋಗ್ತೀರಾ, ಎಲ್ಲನೂ ಲೀಗಲ್ಲೇ ಸರ್. ನೀವು ಯಾಕೆ ಸರ್ ನಿಮ್ಮ ಅಕ್ಕ ಅವ್ರದೇ ಒಂದು ಲೀಗಲ್ಲಾಗಿ ಅವ್ರ ಕಂಪ್ಲೇಂಟ್ ಏನು ಎತ್ತ ಅಂತ ವಿಚಾರಿಸಲೇ ಹೋಗ್ಲಿಲ್ಲ ನೀವು? ಒಂದಕ್ಕೂ ಸಾಕ್ಷಿ ಇಲ್ಲ, ನೀವು ಹೇಳಿದ್ದೆಲ್ಲ ಟುಸ್ ಆಯಿತು. ಈಗ ದರ್ಶನ್ ಅವರು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಫಸ್ಟ್ ಹೋಗಿ ನೀನು ತೋರಿಸ್ಕೊಳಯ, ನಿನ್ನ ತಲೆನಲ್ಲಿ ಕೂದಲಿಲ್ಲ ನೋಡು, ಅಷ್ಟೇ ನಿನ್ನ ಮೆಂಟ್ಲಲ್ಲಿರೋ ಬುದ್ಧಿ. ನೀನು ಫಸ್ಟ್ ಹೋಗಿ ಹಾಸ್ಪಿಟ್ಲಲ್ಲಿ ಸೇರ್ಕೊಳಯ, ಫಸ್ಟ್ ಅಡ್ಮಿಟ್ ಮಾಡ್ಕೊಳಯ. ನಾವೇ ಒಂದು 10 ರೂಪಾಯಿ ಹಾಕ್ಕೊಂಡು, ಒಂದು 100 ರೂಪಾಯಿ ಹಾಕ್ಕೊಂಡು ನಮ್ಮ ಅಭಿಮಾನಿಗಳು ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೀವಿ. ನಿನ್ನ ಜನ್ಮಕ್ಕೆ ನಿನ್ನ ಕೊಳಚೆ ಬಾಯಿನ ಫಸ್ಟ್ ತೊಳ್ಕೊಂಬಿಡು, ನಮ್ಮ ಕಣ್ಣಿಗೆ ಕಾಣಿಸ್ಬೇಡ. ಮತ್ತು ಇನ್ನೊಂದು ವಿಷಯಕ್ಕೆ ಬರ್ತೀನಿ. ನೆನ್ನೆ ಹೇಳಿದ್ರಿ ಏನದು ಆಣೆ ಪ್ರಮಾಣ ಧರ್ಮಸ್ಥಳದಲ್ಲಿ. ಬಾಸ್ ಬೇಡ ಸರ್, ಅವ್ರ ಅಭಿಮಾನಿಗಳಾಗಿ ನಾವು ಬರ್ತೀವಿ ಸರ್, ಆಣೆ ಪ್ರಮಾಣ ಮಾಡ್ಕೊಳ್ಳೋಣ. ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿಮ್ಗೊಬ್ಬರಿಗೇನೆ ಆಶೀರ್ವಾದ ಕೊಡೋದಾ, ಇಲ್ಲ ನಮ್ಮಂಥವ್ರಿಗೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾರಾ ನೋಡೇ ಬಿಡೋಣ ಸರ್. ನೀವು ಯಾವತ್ತು ಹೇಳಿದ್ರೆ ನಾವು ಅವತ್ತು ಧರ್ಮಸ್ಥಳಕ್ಕೆ ಬರೋಕ್ಕೆ ರೆಡಿ ಸರ್. ಆದರೆ ಇನ್ನೂ ಒಂದು ನಿಮಗೆ ಚಾಲೆಂಜ್ ಸರ್,
ಡಿ ಬಾಸ್ ಅಭಿಮಾನಿಯಾಗಿ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಿಮ್ಗೊಂದು ಚಾಲೆಂಜು ಸರ್. ನಾವು ಆಣೆ ಪ್ರಮಾಣ ಮಾಡ್ತೀವಿ ಸರ್. ನೀವು ಹೇಳ್ದಂಗೆಲ್ಲ ಏನು ಬೇಕೋ ಅದಕ್ಕೆ ನಾವು ಆಣೆ ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀವಿ. ನೀವೊಂದು ಆಣೆ ಪ್ರಮಾಣ ಮಾಡಬೇಕು. ಹೆಂಗೆ ಗೊತ್ತಾ? ನಾನು ಒಬ್ಬನೇ ಇಂದ್ರಜಿತ್ ಲಂಕೇಶ್ ಅಂತ ನಾನು ಒಬ್ಬನೇ ಇದುವರೆಗೂ ಮಾನ್ಯ ಶ್ರೀ ದರ್ಶನ್ ತೂಗುದೀಪ ಅವ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ಕೊಂಡು ಬರ್ತಾ ಇರೋದು. ನನ್ನಿಂದೆ ಯಾವುದೇ ವ್ಯಕ್ತಿಯ ಕೈವಾಡ ಇಲ್ಲ. ಅವ್ರು ನನಗೆ ಹೇಳ್ಕೊಟ್ಟು ನನ್ನ ಮುಂದೆ ಬಿಟ್ಟಿಲ್ಲ. ಅವ್ರು ನನ್ನ ಹಿಂದೆ ಇಲ್ಲ ಯಾರೂ. ನಾನು ಒಬ್ಬನೇ ಇದ್ದೀನಿ ಈ ಪ್ರಸ್ತಾಪದಲ್ಲಿ, ಈ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ನೀವು ಆಣೆ ಪ್ರಮಾಣ ಮಾಡಿ ಸರ್. ನಾವು ಆಣೆ ಪ್ರಮಾಣ ಮಾಡ್ತೀವಿ ಸರ್. ಚಾಲೆಂಜು ಸರ್ ನಿಮಗೆ, ಸರಿನಾ ಸರ್? ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಆಣೆ ಪ್ರಮಾಣ ಮಾಡಿಬಿಡ್ಬೇಕು. ಪದೇ ಅಂತ ಹೇಳ್ತಿದ್ರೆ ಸರ್. ನಾನು ಕೂಡ ಕುರುಕ್ಷೇತ್ರ 100 ಡೇಸ್ ಆಯಿತು ಅಂತೇಳ್ಬಿಟ್ಟು, ಶತದಿನೋತ್ಸವ ಆಯಿತು ಅಂತೇಳ್ಬಿಟ್ಟು ಬರಾಬರಿ 25,000 ರೂಪಾಯಿಗೆ ಕುಂಬಳಕಾಯಿ ದಾನ ಮಾಡಿದ್ದೀವಿ ಸರ್ ದೇವಸ್ಥಾನಕ್ಕೆ. ಪುಣ್ಯದ ಫಲ ನಮ್ಮ ಹತ್ರನೂ ಇರುತ್ತೆ ಸರ್, ನಿಮ್ಮ ಹತ್ರ ಒಬ್ಬರ ಹತ್ರನೇ ಅಲ್ಲ. ನಮ್ಮ ಬಾಸು ಅಂತಂದರೆ ಏನು ಬೇಕಾದ್ರೂ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ ಸರ್. ಸರ್ ಜೋಬಲ್ಲಿ 10 ರೂಪಾಯಿ ಇಲ್ಲ ಅಂತಂದ್ರೂ ಸರ್, ಯಾವುದೋ ಒಂದು ಮಾರ್ಗದಲ್ಲಿ ಆ ಕೆಲಸ ಮಾಡಬೇಕು ಅಂದ್ರೆ ಮಾಡ್ತೀವಿ ಸರ್. ಬಟ್ ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ. ಅವೆರಡು ನಮ್ಮನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಬಾಸು. ಅರ್ಥ ಆಯ್ತಾ ಸರ್? ಇನ್ನೊಂದು ಗೊತ್ತಾ ಸರ್ ನಿಮಗೆ? ನಾವು ಬರೀ ಬಾಸ್ ಅಂತಲ್ಲ ಸರ್ ಇರೋದು, ಗಾಡ್ ಅಂತ ಸರ್. ಇದು ನನ್ನೊಬ್ಬನ ಕೈ ಮೇಲೆ ಇರೋದು ಅಂತಲ್ಲ ಸರ್. ಸುಮಾರು ಸಾವಿರಾರು ಲಕ್ಷಾಂತರ ಜನರ ಮೈ ಮೇಲೆ, ಅವರ ಬೆನ್ನುಗಳ ಮೇಲೆ, ತೋಳುಗಳ ಮೇಲೆ, ಎದೆ ಮೇಲೆ ಅವ್ರನ್ನ ದೇವರು ಅಂತ ನೋಡ್ಕೊಂಡು ಹಾಕ್ಸ್ಕೊಂಡವ್ರೆ ಸರ್. ಅಂಥ ಮನುಷ್ಯನಿಗೆ ಕಳಂಕ ತರಕ್ಕೆ ಇನ್ನೊಂದು ಸರಿ ಬರಬೇಡಿ ಸರ್. ಇದೇ ಕೊನೆ, ಇದೇ ಮೊದಲು. ಮತ್ತು ಚಾಲೆಂಜ್ ಮಾತ್ರ ಮರಿಬೇಡ್ರಿ. ಈ ಚಾಲೆಂಜ್ಗೆ ನಾನು ಅಕ್ಸೆಪ್ಟ್, ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ. ನೀವು ಯಾವತ್ತು ಹೇಳಿದ್ರೆ ಅವತ್ತು ನಾವು ಧರ್ಮಸ್ಥಳಕ್ಕೆ ಬರೋದಕ್ಕೆ ರೆಡಿ ಇರ್ತೀವಿ. ನೀವು ಒಪ್ಕೊಬೇಕು. ನನ್ನಿಂದೆ ಕಾಣದ ಕೈಗಳಿಲ್ಲ, ನಾನೊಬ್ಬನೇ ನಿಯತ್ತಾಗಿ ಬಡವರ ಪರವಾಗಿ ನಿಂತಿದ್ದೀನಿ ಅಂತೇಳ್ಬಿಟ್ಟು ದರ್ಶನ್ ಅವ್ರನ್ನ ಇನ್ನೊಬ್ಬರು ಯಾರು ನನಗೆ ಹೇಳ್ಕೊಟ್ಟು ದರ್ಶನ್ ಅವ್ರ ಬಗ್ಗೆ ಮಾತಾಡೋ ಅಂತ ಹೇಳಿಲ್ಲ. ನಾನೊಬ್ಬನೇ ನಿಯತ್ತಾಗಿ ಬಂದಿದ್ದೀನಿ ಅಂತ ನೀವು ಆಣೆ ಪ್ರಮಾಣ ಮಾಡಿ. ನಾವು ನಮ್ಮ ಬಾಸ್ ಪ್ರಾಂಪ್ಟು ಅಂತ ಹೇಳ್ಬಿಟ್ಟು ನಾವು ಆಣೆ ಪ್ರಮಾಣ ಮಾಡ್ತೀವಿ. ಪ್ರಾಂಪ್ಟೇ ಸರ್, ನೀವು ಹೇಳಿದ್ದಕ್ಕೆ, ನೀವು ಚಾಲೆಂಜ್ ಕೊಟ್ಟಿದ್ದಕ್ಕೆ ಕರ್ಪೂರ ನಾವು ಹಚ್ತೀವಿ ಸರ್. ನೀನು ಕೈಯಲ್ಲಿ ಕರ್ಪೂರ ಹಚ್ಚಬೇಕು ಸರ್, ಸರಿನಾ? ಇಂದ್ರಜಿತ್ ಲಂಕೇಶ್ ಅವರೇ, ಹೊಲ್ಸು ಮಾತುಗಳನ್ನ ಬಿಟ್ಬಿಡಿ. ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀವಿ, ಇದು ನಿಮಗೆ ಶೋಭೆ ತರಲ್ಲ. ಈಗಾಗಲೇ ಕಳ್ಕೊಂಡಿದ್ದೀರಾ, ಇನ್ನೂ ಕಳ್ಕೊಳಕ್ಕೆ ಹೋಗ್ಬಿಡ್ರಿ. ಎಚ್ಚರಿಕೆ ಸ್ವಾಮಿಗಳೇ, ನಿಮಗೆ ತುಂಬ ಎಚ್ಚರಿಕೆ. ಇದು ಸಮಾಧಾನವಾಗಿ ಸೈಲೆಂಟಾಗಿ ನಾನು ಮಾಡಿದ್ದು ನಂದು ತಪ್ಪು ಅಂತ ಕ್ಷಮೆ ಕೇಳ್ಕೊಂಡ್ರೆ ಏನೋ ಕೊಳಚೆ ನೀರು ಮಳೆ ನೀರು ಹೊಡ್ಕೊಂಡೋಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಸರ್. ಇಲ್ಲ ಅಂತಂದರೆ ಕೊಳಚೆ ನೀರಿಗೆ ಬಿಸಿ ನೀರಂತೂ ಕಾಯಿಸ್ತಾರೆ ಸರ್. ಇದು ಮಾತ್ರ ತಿಳ್ಕೊಳ್ಳಿ. ಮನುಷ್ಯ ಅಂದವ್ರು ಯಾರು ಸರ್? ನಿಮ್ಮನ್ನ ಯಾವಾಗೋ ವರ್ಷಕ್ಕೂ 6 ತಿಂಗಳಿಗೋ ಟಿ ವಿ ಮುಂದೆ ಪ್ರಚಾರಕ್ಕೆ ಅಂತ ಬರ್ತೀರಾ, ಪ್ರಚಾರ ಮಾಡ್ಕೊಂತೀರಾ, ಸೈಲೆಂಟಾಗಿ ಮನೇಲಿ ಕೂತ್ಕೊಂತೀರಾ. ಇದೇ ಅಲ್ವಾ ಸರ್ ನಿಮ್ಮ ಅಭ್ಯಾಸ? ನಮ್ಮ ಬಾಸ್ಗೆ ಹಂಗೇನಿಲ್ಲ ಸರ್. ಬಾಸ್ ಬಂದರೂ ನ್ಯೂಸೇ, ಬಾಸ್ ಮನೆಯಿಂದ ಹೊರಟ್ರು ನ್ಯೂಸೇ, ರೋಡಲ್ಲಿ ಹೋಗ್ತಾ ಇದ್ರು ನ್ಯೂಸೇ, ಎಲ್ಲರೂ ಕೂತ್ಕೊಂಡ್ರು ನ್ಯೂಸೇ ಸರ್. ನಿಮ್ಮ ಥರ ಹೀನಾಯವಾದ ಬದುಕಂತೂ ಯಾರೂ ಬಾಳಲ್ಲ ಸರ್. ಫಸ್ಟು ನಿಮ್ಮ ಮನೆದು ಮುಚ್ಕೊಳ್ಳಿ ಸರ್ ತೂಟು, ಆಮೇಲೆ ಬೇರೆಯವ್ರ ಮನೆ, ಅಕ್ಕಪಕ್ಕದವರು, ಬಡವರು ಬಗ್ಗರು ಎಲ್ಲರೂ ಬರೋರಂತೆ ಸರ್. ಫಸ್ಟು ನಿಮ್ಮ ಮನೆ ತೂಟೇ ನೀವು ಮುಚ್ಕೊಳ್ಳೋಕ್ಕಾಗ್ತಿಲ್ಲ. ಬೇರೆಯವ್ರು ಬಡವರು ಸಾಮಾನ್ಯರು, ಅವ್ರಿಗೆ ನಾನು ನ್ಯಾಯ ಕೊಡಿಸ್ತೀನಿ, ನಾನು ಲೀಗಲ್ಲಾಗಿ ಹೋಗ್ತೀನಿ. ಆಗಲ್ಲ ಸರ್. ಯಾರು ಬಡವ್ರಿಗೆ ಇವತ್ತುವರೆಗೂ ನಮ್ಮ ಬಾಸ್ ಯಾರಿಗೂ ಮೋಸ ಮಾಡಿಲ್ಲ ಸರ್.
ಒಬ್ಬರು ₹1 ತಿಂದಿಲ್ಲ ಸರ್, ಯಾರಿಗೂ ತಲೆ ಹೊಡೆದಿಲ್ಲ ಸರ್, ನಿಮ್ಮ ಥರ. ದಯವಿಟ್ಟು ಚಾಲೆಂಜ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಧರ್ಮಸ್ಥಳಕ್ಕೆ ನೀವು ಯಾವಾಗ ಹೇಳಿದ್ರೆ ನಾನು ಅವಾಗ ರೆಡಿ ಇರ್ತೀನಿ. ನಿಮ್ಮದು ನಂಬರು ಕೂಡ ಈಗಾಗಲೇ ಸಿಕ್ಕಿದೆ. ದಯವಿಟ್ಟು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ದಯವಿಟ್ಟು ನೋಡಿಬಿಟ್ಟು ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತೀರೋ ಅವತ್ತು ನಾವು ಅರ್ಧ ರಾತ್ರಿಲಿ 12 ಗಂಟೆಲಿ ನೀವು ಫೋನ್ ಮಾಡ್ಕರಿದ್ರು ನಾವು ಬರ್ತೀವಿ ಸರ್. ಓಕೆನಾ ಸರ್? ಸರಿ ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.